ಮತ್ತೆ ಸರ್ಕಾರ ಬಂದಿದೆ. ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಇದೀಗ ಧರಿಸೋ ಬಟ್ಟೆಯ ಬಣ್ಣದ ಮೇಲೆ ರಾಜಕೀಯ ಆರಂಭ ಆಗಿದೆ. ಒಂದೆಡೆಯಿಂದ ಸಿದ್ದರಾಮಯ್ಯ ಅವರು ಸುಳ್ಯದ ಶಾಸಕರಾಗಿ ಆಯ್ಕೆಯಾಗಿರುವಂಥ ಭಾಗೀರಥಿ ಮುರುಳಿ ಅವರು ತಮ್ಮ ಮನೆಯ ದೈವದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅದಕ್ಕೊಂದು ಅಡ್ಡ ಮಾತನ್ನು ಹಾಕಿದರು. ಇನ್ನು ನಿನ್ನೆ ಅಷ್ಟೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಭೆನೇ ಹಿಡಿಯುವಂಥ ಸಂದರ್ಭದಲ್ಲಿ ಏನ್ರಿ ಇಲ್ಲಿಗೂ ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀರಾ ಅಂತ ಪ್ರಶ್ನಿಸಿದ್ರು. ಪೊಲೀಸರಿಗೆ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದರೆ ಈ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ಇದಕ್ಕೆ ಪ್ರತಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ತನ್ನ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡಿ.ಕೆ.ಶಿ ಅವರು ಪೊಲೀಸರಿಗೆ ನಿನ್ನೆ ಕೇಸರಿ ಶಾಲ್ನ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಹರಿಹಾಯ್ದು ಎಚ್ಚರಿಕೆ ಕೊಟ್ಟಿರುವುದು ಕಂಡುಬಂದಿದ್ದು, ಈ ಬಗ್ಗೆ ಕೇಸರಿ ಶಾಲು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿದ್ದಾಗ ಯಾರು ಕೇಸರಿ ಪ್ರಯೋಗ ಮಾಡಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ ಪ್ರಶ್ನೆ ಮಾಡಿ ಡಿ.ಕೆ.ಶಿ ದ್ವೇಷ ತೀರಿಸಿಕೊಂಡಿದ್ದಾರೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಮಾತನಾಡಿದ ಕೋಟಾ ಅವರು ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ದ್ವೇಷ ಸಾಧಿಸುವ ವಾತಾವರಣ ಕಂಡು ಬರ್ತಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ 40% ಕಮಿಷನ್ ತನಿಖೆ ಮಾಡ್ತೀವಿ ಎಂದು ಹೇಳಿದ್ರು. ಆದರೆ ನನ್ನಿಂದ ತನಿಖೆ ಪ್ರಾರಂಭ ಆಗಲಿ. ಸಾಮಾನ್ಯವಾಗಿ ಹಿಂದುತ್ವದ ವಿಚಾರ ಇಟ್ಕೊಂಡು ಅವರ ಗುರಿ ಇದೆ ಅನ್ನೋದು ನಮ್ಗೆ ಅರ್ಥವಾಗಿದೆ. ನೈತಿಕ ಪೊಲೀಸ್ಗಿರಿ ಆರೋಪ ಮಾಡಿ ಬಂಧಿಸುವ ಕೆಲಸ ಮುಂದೆ ಆಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಎಂದರು. ಸಿದ್ದರಾಮಯ್ಯನವರಾಗಲಿ ಡಿ.ಕೆ.ಶಿ ಅವರಾಗಲಿ ಹಿಂದಿನ ಸರ್ಕಾರದ 40% ಅಂತ ಆರೋಪ ಮಾಡಿದ್ದೇವೆ, ತನಿಖೆ ಮಾಡ್ತೇವೆ ಅಂತ ಏನು ಹೇಳ್ತಿರ್ತಾರೆ. ತನಿಖೆಯನ್ನು ಮುಕ್ತ ಕಣ್ಣದಿಂದ ನಾವು ಸ್ವಾಗತ ಮಾಡ್ತೇವೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ಹಿಂದುಳಿದ ವರ್ಗ ಮಂತ್ರಿಯಾಗಿ ನಾನು ಖಾತೆಗಳನ್ನು ನಿಭಾಯಿಸಿದ್ದೆ. ನನ್ನಿಂದೇ ಬೇಕಾದರೆ ಪ್ರಾರಂಭ ಆಗಲಿ, ಇಡೀ ತನಿಖೆ ಮಾಡಲಿ, ಯಾವ ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಡಿ.ಕೆ.ಶಿ ಅವರು ನಿನ್ನೆ ಕರೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನೀವೆಲ್ಲ ಕೇಸರಿ ಶಾಲ್ ಧರಿಸಿದ್ದೀರಿ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಒಂದರಷ್ಟಿಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂಥದ್ದು ಕಂಡುಬರುತ್ತೆ. ನನಗನ್ಸುತ್ತೆ ಕೇಸರಿ ಶಾಲ್ ಅನ್ನುವುದು ಈ ರಾಜ್ಯದಲ್ಲಿ ನಿಷೇಧ ಇಲ್ಲ. ಕರ್ತವ್ಯದಲ್ಲಿರುವಾಗ ಯಾರು ಕೂಡ ಅಂಥ ಕೇಸರಿ ಪ್ರಯೋಗ ಮಾಡಿಲ್ಲ. ಅವರ ಖಾಸಗಿ ಜೀವನದಲ್ಲಿ ಅವರ ಉಡುಪುಗಳ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿ ಇವತ್ತು ದ್ವೇಷ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಡಿ.ಕೆ.ಶಿ ಅವರು ಆಡಿದ್ದು ಖಂಡಿತ ಸರಿ ಅಂತ ನನಗೆ ಅನಿಸೋದಿಲ್ಲ. ಅದು ಅವರು ಪುನಃ ಪರಿಶೀಲನೆ ಮಾಡಬೇಕು ಅವರ ಮಾತುಗಳನ್ನು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅನೇಕ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಸರ್ಕಾರದ ವಿರುದ್ಧ ಮಾಡಿದ್ದು ಅಂತ ಅನಿಸಿಲ್ಲ.